ಮಂಗಳೂರಿನ ವಾಮಂಜೂರಿನಲ್ಲಿರುವ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ವ್ಯವಹಾರ ಆಡಳಿತ ವಿಭಾಗದ ವತಿಯಿಂದ 10K ಮ್ಯಾರಥಾನ್ ರನ್ ಫಾರ್ ಹ್ಯುಮ್ಯಾನಿಟಿ 2018ರ ಕಾರ್ಯಕ್ರಮವು ನಡೆಯಿತು. ಕೊಡಗು ಮತ್ತು ಕೇರಳದ ಪ್ರಕೃತಿ ವಿಕೋಪದ ಸಂತ್ರಸ್ತರಿಗೆ ಸಹಾಯಾರ್ಥವಾಗಿ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನವರು ಮ್ಯಾರಥಾನ್ ಅನ್ನು ಹಮ್ಮಿಕೊಂಡರು. ಮಂಗಳೂರಿನ ಮಂಗಳಾ ಸ್ಟೇಡಿಯಂನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ್ ಕೆ ಮೊಯ್ಲಿ ಮತ್ತು ಮಾಜಿ ಅಥ್ಲೀಟ್ ವಂದನಾ ಶಾನ್ಪಾಕ್ ಅವರು ಮ್ಯಾರಥಾನ್ಗೆ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅವರು ಮ್ಯಾರಥಾನ್ಗೆ ಶುಭ ಹಾರೈಸಿದ್ರು. ಇವತ್ತು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹಕಾರ ನೀಡುವುದು ಬಹಳ ಮುಖ್ಯ. ಅದರಲ್ಲಿ ವಿಶೇಷವಾಗಿ ಈ ಕೊಡಗು ಮತ್ತು ಜಿಲ್ಲೆ ಕೇರಳ ರಾಜ್ಯದ ನೆರೆ ಸಂತ್ರಸ್ತರಿಗೆ ನಾವು ಸಹಕಾರ ನೀಡುವುದರಲ್ಲಿ ಬಹಳ ಮುಖ್ಯ. ನಾವೆಲ್ಲರೂ ಇಂಥ ಒಂದು ಕಷ್ಟದ ಕಾಲದಲ್ಲಿ ನಾವೆಲ್ಲರೂ ಸಹಕಾರವನ್ನು ನೀಡಬೇಕು. It is a very noble cause and it's a compassionate gesture of the today's students, and I have seen Mangalore has been always very supportive in having their share, extending any kind of help for the people who are in trouble. And recently we have seen the people of Kerala and Kodagu, they have gone through a difficult time, and condolences, my heartfelt condolences for the victim. ಮಂಗಳಾ ಸ್ಟೇಡಿಯಂನಿಂದ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜುವರೆಗೆ ಮ್ಯಾರಥಾನ್ ನಡೆಯಿತು. ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಸಾ ಅವರು ಮಾತನಾಡಿ, ಮಾನವೀಯತೆಗಾಗಿ ಮ್ಯಾರಥಾನ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮ್ಯಾರಥಾನ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರೂ ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು. Yes, very good. But we also see the deviations, the aberrations of the religions. But all of us here cross the barriers, the boundaries of all these religions, so-called the aberrations, have risen higher. We have walked together, we have ran together, we have worked together for a greater religion, humanity, human religion. And I thank you and congratulate you for sharing, walking for the cause. ಅನಂತರ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಯು ಡಿಸೋಸಾ ಅವರು ಮಾತನಾಡಿ, ಇವತ್ತಿನ ದಿನ ಬಹಳ ವಿಶೇಷವಾದುದು. 10K ಮ್ಯಾರಥಾನ್ ಅನ್ನು ಆಯೋಜಿಸಿದ್ದೇವೆ. ಕೊಡಗು ಮತ್ತು ಕೇರಳದ ಪ್ರವಾಹ ಸಂತ್ರಸ್ತರ ಸಹಾಯಾರ್ಥವಾಗಿ ಇಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. That when we have difficulties in one corner, the other corner beats for these people who are affected and are ready to come forward and help. This is the greatness of this great nation, and this is the same spirit, I think, which has brought us together today. That I was amazed when this thought came from our Department of Business Administration, from the students. We will do this. Now they are just a few people, they are just, ಮ್ಯಾರಥಾನ್ನಲ್ಲಿ ಪುರುಷರ ವಿಭಾಗದಲ್ಲಿ ಅನಿಲ್ ಕುಮಾರ್ ಮತ್ತು ಬಸವ ನೆಲಪುಗಡಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಚೈತ್ರ ದೇವಾಡಿಗ ಮತ್ತು ಕೆಎಸ್ ಶಾಲಿನಿ ವಿಜೇತರಾದವರು. ವಿಜೇತರಿಗೆ ಪದಕ, ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಯಿತು. ಸುಮಾರು 200 ಮಂದಿಗೆ ಪದಕ ಮತ್ತು ಪ್ರಮಾಣ ಪತ್ರವನ್ನ ನೀಡಲಾಯಿತು. ಉಳಿದಂತೆ ಭಾಗವಹಿಸಿದ್ದ ಎಲ್ಲಾ ಓಟಗಾರರಿಗೆ ಪ್ರಮಾಣ ಪತ್ರವನ್ನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಸಹ ನಿರ್ದೇಶಕರಾದ ರೆವರೆಂಡ್ ಫಾದರ್ ರೋಹಿತ್ ಡಿಕೋಸ್ತಾ, ಎಂಬಿಎ ಡೀನ್ ಡಾಕ್ಟರ್ ಪ್ರಕಾಶ್ ಪಿಂಟು, ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ HR ಮ್ಯಾನೇಜರ್ ರಾಕೇಶ್ ಲೋಪೋ, ಮ್ಯಾರಥಾನ್ನ ಸಂಯೋಜಕ ವಿನೀಶ್ ಪಿ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ V4 News 24/7 ಮಂಗಳೂರು.